ಸ್ಥಳೀಯ ಸರ್ಕಾರದ ಚುನಾವಣಾ ಕದನ ರಂಗೇರಿದ್ದು ಈಗಾಗಲೇ ಅಭ್ಯರ್ಥಿಗಳು ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ನಾಮಪತ್ರ ಸಲ್ಲಿಸಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಎದುರಿಸಲು ಸಿದ್ಧರಾಗಿದ್ದಾರೆ. ಅದರಂತೆ ಸುಳ್ಯ ತಾಲೂಕಿನ ಗುತ್ತಿಗಾರು ಪಂಚಾಯತ್ ವ್ಯಾಪ್ತಿಯ ಗ್ರಾಮದಲ್ಲಿನ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣಾಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ ಸಾಲಿನಲ್ಲಿ ಗುತ್ತಿಗಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಅಚ್ಚುತ್ತ ಗುತ್ತಿಗಾರು ಅವರು ಮತ್ತೆ ಕಣಕ್ಕಿಳಿದಿದ್ದು ಮೊಗ್ರು ವಾರ್ಡಿನಿಂದ ನಾಮಪತ್ರ ಸಲ್ಲಿಸಿದ್ರೆ ಇತ್ತ ನಾಲ್ಕೂರು ಗ್ರಾಮದ 1ನೇ ವಾರ್ಡ್ನಿಂದ ಮಾಜಿ ಸದಸ್ಯ ಹಾಗೂ ತನ್ನ ಊರಿನ ಅಭಿವೃದ್ಧಿಯ ಹರಿಕಾರನಾದ ವಿಜಯ್ ಕುಮಾರ್ ಚಾರ್ಮತ, ಹರೀಶ್ ಕೊಯ್ಲಾ, ಕೇಶರಾಜ್ ಹೊಸಳಿಕೆ, ಪ್ರಮೀಳಾ ಭಾಸ್ಕರ್ ಹಾಗೂ ಲೀಲಾವತಿ ಹರೀಶ್ ನಾಯ್ಕ್ ನಾಮಪತ್ರವನ್ನು ಸಲ್ಲಿಸಿದ್ರು. ಇನ್ನು ಈ ವೇಳೆ ವೆಂಕಟ್ ದಂಬೆಕೋಡಿ, ವೆಂಕಟ್ ಒಳಲಂಬೆ, ಗೋಪಾಲಕೃಷ್ಣ ಮರಕ್ಕತ, ಭಾಸ್ಕರ್ ಎರ್ದಡ್ಕ, ಹರೀಶ್ ಅಂಜೇರಿ, ಕಿಶೋರ್ ಕುಮಾರ್ ಪೈಕ, ಗಂಗಾಧರ್ ಉತ್ರಂಬೆ ಮತ್ತಿತರರು ಉಪಸ್ಥಿತರಿದ್ದರು.